ನಾರಾಯಣ ಗುರುಗಳು ಒಂದು ಕಾಲದ ಸತ್ಯ, ಒಂದು ಕಾಲದ ವ್ಯಕ್ತಿತ್ವ, ಒಂದು ಕಾಲದ ಸಂದೇಶ. ಈ ಕಾಲಕ್ಕೂ ಪ್ರಸ್ತುತ ಎಂದೆನಿಸಬೇಕಿದ್ರೆ ಅವರ ಜೀವನ ಧೋರಣೆ ಮತ್ತು ಅವರು ಲೋಕಕ್ಕೆ ಸಾರಿರುವಂತಹ ಭವ್ಯ ದಿವ್ಯವಾದಂತಹ ಆದರ್ಶಗಳೇನು ಉಂಟೋ ಅದೆಲ್ಲವೂ ಆ ಕಾಲಕ್ಕೂ ಪ್ರಸ್ತುತವಾಗುವ ಹಾಗೆ ಈ ಕಾಲಕ್ಕೂ ಪ್ರಸ್ತುತ ಆಗುವ ಹಾಗೆ ಕಾಲಾತೀತವಾಗಿರುವಂತಹ ಬೆಳವಣಿಗೆ ಎಂಬುದನ್ನು ನಾವು ಸ್ಪಷ್ಟಪಡಿಸಬೇಕು. ಅವರ ಬೇರೆ ಬೇರೆ ಪರಿಕಲ್ಪನೆಗಳನ್ನು ನಾವು ಗಮನಿಸಿದಾಗ ಅದರಲ್ಲಿ ಶೈಕ್ಷಣಿಕವಾಗಿ ಅವರು ಕೊಟ್ಟಂತಹ ವಿನೂತನ ಪರಿಕಲ್ಪನೆಗಳು ಕೂಡ ಒಂದು. ನಾವು ಪ್ರತಿ ಸಾರಿ ಕೂಡ ಅವರು ಪಳ್ಳಿಪುರಂ ಎನ್ನುವಂತಹ ಒಂದು ಸ್ಥಳದಲ್ಲಿ ಹೇಳಿದಂತಹ ವಾಕ್ಯ ಅದು, ವಿದ್ಯೆಯಿಂದ ಸ್ವತಂತ್ರರಾಗಿ ಸಂಘಟನೆಯಿಂದ ಬಲಯುತರಾಗಿ ಅಂತ. ನಾನು ನಾರಾಯಣ ಗುರುಗಳ ಬಗ್ಗೆ ಮಾತನಾಡುವಂತಹ ಸದಾವಕಾಶಗಳು ಸಂಪ್ರಾಪ್ತ ಆದಾಗ ಹೆಚ್ಚಿನ ವೇಳೆಯಲ್ಲಿ ಇದನ್ನು ನಾನು ಉಲ್ಲೇಖ ಮಾಡುವುದಿದೆ. ಈ ಕೇರಳ ಸೇರಿದ ಹಾಗೆ ಕರಾವಳಿಯಾದ್ಯಂತ ನಾವೆಲ್ಲ ನಾರಾಯಣ ಗುರುಗಳ ತತ್ವ ಅಂತ ಹೇಳುವುದು ಸಾಮಾನ್ಯವಾಗಿ ಎರಡು ಮಾತ್ರ. ಒಂದು ಒಂದೇ ಮತ, ಒಂದೇ ದೇವರು, ಒಂದೇ ಜಾತಿ, ಇವುಗಳ ಬಗ್ಗೆ ಹೇಳಿದರೆ, ಇನ್ನೊಂದು ಈ ವಿದ್ಯೆ ಮತ್ತು ಸಂಘಟನೆಯ ಬಗ್ಗೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಒಂದು, ಇದು ಧಾರ್ಮಿಕವಾಗಿರುವಂತಹ ವಿಶೇಷವಾದ ಅನುಷ್ಠಾನಗಳು ನಡೆಯುವ ಸ್ಥಳ. ಹಾಗಾಗಿ ನಮಗೆ ಧಾರ್ಮಿಕತೆಯಲ್ಲಿ ತೊಡಗಿಕೊಳ್ಳುವ ಮತ್ತು ಅದರ ಬಗ್ಗೆ ಮಾತನಾಡಿಕೊಳ್ಳುವಂತಹ ಕನಿಷ್ಠ ಅರ್ಹತೆಗಳಾದರೂ ಇದೇನು ಎನ್ನುವಂತಹ ಒಂದು ನಂಬಿಕೆ. ಮತ್ತು ವಿದ್ಯೆ ಮತ್ತು ಸಂಘಟನೆ ಇವೆರಡರಲ್ಲೂ ಈ ಕರಾವಳಿ ಜಿಲ್ಲೆಗಳು ಬಹಳ ಔನ್ನತ್ಯವನ್ನು ಸಾಧಿಸಿದೆ. ಈ ಎರಡರಲ್ಲಿ ಇರುವಂಥ ಪರಿಪಕ್ವತೆಯ ಕಾರಣದಿಂದಲೇ ನಾವು ಪ್ರತಿ ಬಾರಿ ಕೂಡ ಇವುಗಳನ್ನು ಎರಡನ್ನು ಹೇಳಿಕೊಂಡು ಪಲಾಯನ ಮಾಡ್ತೇವೆ. ಆದರೆ ನಾರಾಯಣ ಗುರುಗಳ ಸಂದೇಶಗಳ ಆಳ ವಿಸ್ತಾರಗಳನ್ನು ನೀವು ಗಮನಿಸಿದರೆ ಅಲ್ಲಿ ಬಹುಶಃ ಅವರು ಸ್ಪರ್ಶ ಮಾಡದಂತಹ ಸಾಮಾಜಿಕವಾದ, ಧಾರ್ಮಿಕವಾದ, ರಾಜಕೀಯವಾದ ವಿಚಾರಗಳೇ ಇಲ್ಲವೇನೋ ಎನ್ನುವಷ್ಟು ಅದು ಸಂಪನ್ನ, ಸಂಪದ, ಸಮೃದ್ಧ. ಬಹುಶಃ ವಾಕ್ಶಕ್ತಿಯ ಮೂಲಕವೇ ಇಡೀ ತೌಳವ ನಾಡಿಗೆ ಪರಿಚಿತರಾಗಿರುವಂತಹ ಗಣೇಶ ಮಿನ್ ಸಂಕಮಾರರು ನನಗೆ ಗುರು ಸದೃಶರು. ಅವರ ನೆಲೆಯಲ್ಲಿ ಅದೇ ವಾಕ್ಪ್ರಧಾನವಾಗಿರುವಂಥ ಪ್ರಚಾರೋಪನ್ಯಾಸಗಳನ್ನು ನಾಡಿನಾದ್ಯಂತ ಪ್ರಸರಿಸಿರುವಂಥ ಇತ್ತೀಚಿನ ಅಧ್ಯಯನ ಕೇಂದ್ರದ ಬೆಳವಣಿಗೆ ನಿಜಕ್ಕೂ ಲಕ್ಷಾರ್ಹವಾದದ್ದೇ. ಒಂದು ಕಾಲದಲ್ಲಿ ಸಂಶೋಧನೆಗೋ ಪುಸ್ತಕ ಪ್ರಕಟಣೆಗೋ ಮಾತ್ರ ಸೀಮಿತ ಆಗಿದ್ದಂತಹ ಈ ನಾರಾಯಣಗುರು ಅಧ್ಯಯನ ಪೀಠ ಈಗ ಸಂಶೋಧನೆಯ ಕ್ಷೇತ್ರದಲ್ಲಿ ಯುವಜನರ ಶೋಧನೆ ಮತ್ತು ಹೊಸ ದೃಷ್ಟಿಕೋನದ ನಿರೀಕ್ಷೆ ಮತ್ತು ತೀರಾ ಗ್ರಾಮೀಣ ಭಾಗಕ್ಕೆ, ಶಾಲೆಯ ಮಟ್ಟಕ್ಕೆ ಅಥವಾ ಸಾಮಾನ್ಯ ಜನರ ಮಟ್ಟಕ್ಕೆ ನಾರಾಯಣ ಗುರುಗಳ ಸಂದೇಶವನ್ನು ಪ್ರಸಾರಗೊಳಿಸುವಂತಹ ಕೆಲಸವನ್ನು ಬಹಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡ್ತಾ ಇದೆ ಎಂಬುದು ನಮಗೆ ತಿಳಿದಿರುವಂತಹ ವಿಚಾರ. ಅದರಲ್ಲಿ ಅವರು ನಂಬಿರುವಂತಹ ಆ ವಾಕ್ಶಕ್ತಿಯ ಶಾರದೆಯನ್ನೇ ಅವರು ಈ ಪ್ರಚಾರೋಪನ್ಯಾಸದ ಮಾಧ್ಯಮವಾಗಿಟ್ಟುಕೊಂಡದ್ದು ಕೂಡ ಇಲ್ಲಿ ಗಮನಾರ್ಹವೇ. ಬಂಧುಗಳೇ, ನಾರಾಯಣ ಗುರುಗಳು ಲೋಕಕ್ಕೆ ಸಾರಿದಂತಹ ಸಂದೇಶ ಈ ದಿನ ಹೆಚ್ಚು ಪ್ರಸ್ತುತ. ಏಕೆಂದರೆ ಇದು ಗುರು ಪೌರ್ಣಮಿಯ ಮುನ್ನಾ ದಿನ. ನಾಳೆ ಈ ಮಂದಿರದಲ್ಲೇ ಗುರು ಪೌರ್ಣಮಿ ಬಹಳ ಸಾಂಪ್ರದಾಯಿಕ ನೆಲೆಯಲ್ಲಿ ಆಚರಣೆ ಆಗಲಿಕ್ಕಿದೆ. ಗುರು ಎನ್ನುವ ನೆಲೆಯಲ್ಲಿ ಅವರು ಶೈಕ್ಷಣಿಕ ರಂಗದಲ್ಲೂ ಯಾವ ರೀತಿಯ ಕೆಲಸ ಸಾಧನೆಯನ್ನು ಮಾಡಿದ್ದಾರೆ ಎನ್ನುವುದನ್ನು ನಾನು 3 ನೆಲೆಯಲ್ಲಿ ಇಲ್ಲಿ ಸಂಕ್ಷಿಪ್ತವಾಗಿ ಪರಿಚಯಿಸಿಕೊಡುವುದಕ್ಕೆ ಇಷ್ಟಪಡ್ತೇನೆ. ಮತ್ತು ಅದು ಸಂದೇಶ, ಈ ಅಭಿಯಾನ ಏನುಂಟು ಶಿಕ್ಷಣ ಸಂದೇಶಕ್ಕೆ ಇದು ಬಹಳ ಮುಖ್ಯವಾದ ಅಂಶಗಳು ಅಂತ ನಾನು ಅಂದುಕೊಳ್ತೇನೆ. ಒಂದು, ಅವರು SNDPಯ ಮೂಲಕ ಸ್ಥಾಪಿಸಿದಂತಹ ಶಿಕ್ಷಣ ಸಂಸ್ಥೆಗಳು. ನಮ್ಮವರು ಅಥವಾ ನಮ್ಮಂತೆ ಇರುವವರು ಒಂದು ಉನ್ನತವಾಗಿರುವಂತಹ ವರ್ಗದ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಸಾಮಾಜಿಕವಾದ, ರಾಜಕೀಯವಾದಂತಹ ಅವಕಾಶಗಳಿಂದೆಲ್ಲ ವಂಚಿತರಾದವರಿಗೆ ಶಿಕ್ಷಣ ಕಲಿಯುವಂತಹ ಔಚಿತ್ಯ, ಪ್ರಸ್ತುತತೆ, ಅವಕಾಶ, ಅನುಕೂಲಗಳು ಪ್ರಾಪ್ತ ಆಗಬೇಕೆನ್ನುವ ಉದ್ದೇಶದಿಂದ ಅವರು SNDP ಎನ್ನುವಂತಹ ಸಂಸ್ಥೆಯನ್ನು ಸ್ಥಾಪಿಸಿಕೊಂಡು ಮಾಡಿರುವಂತಹ ಶೈಕ್ಷಣಿಕ ಪ್ರಸರಣದ ಕೆಲಸ ಇದೆಯಲ್ಲ, ಅದು ನಿಜಕ್ಕೂ ಬೆರಗು ಹುಟ್ಟಿಸುವಂಥದ್ದು. ಎಂತಹ ಸೋಜಿಗ ಅಂತ ಹೇಳಿದರೆ, ಆ ಕಾಲದಲ್ಲಿ ಒಬ್ಬ ವ್ಯಕ್ತಿ, ಸಮಾಜದಿಂದ ತಳ್ಳಲ್ಪಟ್ಟಂತಹ ಸಮುದಾಯದ ಒಬ್ಬ ವ್ಯಕ್ತಿ ಎಲ್ಲರ ಜೊತೆ ಸೇರಿ ಕಲಿಯುವಂಥ ಅವಕಾಶ ಇರಲಿಲ್ಲ. ಕೇರಳ ಅಂತ ಅಲ್ಲ, ನಾವು ಅಂಬೇಡ್ಕರರ ಕಥೆಯನ್ನು ನೋಡಿದರೆ ಇಡೀ ಭಾರತದಾದ್ಯಂತ ಇರಲಿಲ್ಲ. ಭಾರತವೂ ಅಲ್ಲ, ಅನೇಕ ದೇಶಗಳಲ್ಲಿ, ಆಫ್ರಿಕಾದಂತಹ ದೇಶದಲ್ಲಿ, ಆಸ್ಟ್ರೇಲಿಯಾದಂತಹ ದೇಶದಲ್ಲಿ
ಅನೇಕ ಬ್ಯಾಬಿಲೋನಿಯಾದಲ್ಲಿ, ಇಲ್ಲಿ ಕೂಡ ಇಂಥ ನಿರ್ಲಕ್ಷ್ಯ, ತಾರತಮ್ಯ, ತರತಮ ಭಾವನೆಗಳಿತ್ತು. ಆದರೆ ತೀರ ಸಂಸ್ಕೃತಿಬದ್ಧವಾದ ಭಾಷಾ ಪ್ರೇಮ ಇರುವ, ಆರಾಧನೆ ಆಚರಣೆಗಳನ್ನೇ ಹೃದಯದ ಭಾವ ಅಂತ ಅಂದುಕೊಂಡಿರುವ ಕೇರಳದ ಸಾಂಪ್ರದಾಯಿಕ ನಾಡಿನಲ್ಲಿ ಕೂಡ ದೈವತ್ತನೇ ಸ್ವಂತ ನಾಡು ಅಂತ ಹೆಸರು ಪಡೆದಿತ್ತದು. ಅಲ್ಲಿ ನಾರಾಯಣ ಗುರುಗಳ ಈ ಸಂಘಟನೆಯ ಮೂಲಕ ಶಿಕ್ಷಣ ಸಂಸ್ಥೆಗಳ ಪ್ರಸರಣ ಮಾಡ್ತಾರೆ. 50,000 ಸದಸ್ಯರಿದ್ದರಂತೆ ಅಲ್ಲಿ, ಮತ್ತು ಸರಿಸುಮಾರು 234 ಬೇರೆ ಬೇರೆ ಶಾಖೆಗಳನ್ನದು ಹೊಂದಿತ್ತು. ಅದಕ್ಕಿಂತಲೂ ವಿಶೇಷವಾಗಿ ಪ್ರಾಥಮಿಕ ಶಾಲೆಯಿಂದ ತೊಡಗಿ ಪ್ರೌಢಶಾಲೆ ಮತ್ತು ನಮ್ಮವರು ಅಂದರೆ ತಳ್ಳಲ್ಪಟ್ಟ ಎಲ್ಲ ಸಮುದಾಯದವರು ಟೆಕ್ನಿಕಲಿ ಬುದ್ಧಿವಂತರಾಗಬೇಕು, ತಾಂತ್ರಿಕವಾಗಿರುವಂತಹ ಬುದ್ಧಿಮತ್ತೆಯನ್ನು ಪಡೆಯಬೇಕೆನ್ನುವ ಉದ್ದೇಶಕ್ಕೋಸ್ಕರ ಕೈಗಾರಿಕಾ ಉದ್ಯಮವನ್ನು ಹೇಳುವಂತಹ ITIಗಳನ್ನು ಸ್ಥಾಪಿಸ್ತಾರೆ. ಈ ಸಂದರ್ಭದಲ್ಲಿ ನಾನು ಅಗತ್ಯವಾಗಿ ಉಲ್ಲೇಖಿಸಬೇಕಾಗಿರುವುದು, ಇಲ್ಲಿ ಕರಾವಳಿಯಲ್ಲಿ ಕುದ್ಮುಲ್ ರಂಗರಾಯರು ಮಾಡಿರುವ ಕೆಲಸ. ಅವರು ಕೂಡ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಜೊತೆಗೆ ಅಗತ್ಯವಾಗಿ ಸ್ಥಾಪಿಸಿದ್ದೇನು ಗೊತ್ತೇ? ITI ಸಂಸ್ಥೆಗಳನ್ನು, ಕೈಗಾರಿಕಾ ತರಬೇತಿ ಕೇಂದ್ರ. ಇವತ್ತು ಮಂಗಳೂರಿನಲ್ಲಿ ಬಹಳ ವ್ಯಾಪಕವಾಗಿ ಕೆಲಸ ಮಾಡ್ತಾ ಇದೆ. ನಾರಾಯಣ ಗುರುಗಳು, ಕುದ್ಮುಲ್ ರಂಗರಾಯರು ಇಬ್ಬರ ಆಲೋಚನಾ ಕ್ರಮ, ಆಂದೋಲನದ ಮಟ್ಟ ಎಲ್ಲ ಬಹಳ ಸಾಮ್ಯತೆ ಇರುವಂಥದ್ದು. ಅಲ್ಲಿ ಬಸವಣ್ಣ ಇದ್ದ ಹಾಗೆ ಇವರಿರುವರು ಕೈಗಾರಿಕೋದ್ಯಮಕ್ಕೆ ಏಕೆ ಮಹತ್ವ ಕೊಟ್ಟರು ಅಂತ ಹೇಳಿದರೆ, ನಮ್ಮ ಜನರು ಕೌಶಲ್ಯವನ್ನು ಪಡಿಬೇಕು, ವೃತ್ತಿ ಕೌಶಲ್ಯವನ್ನು ಪಡಿಬೇಕೆನ್ನುವ ಉದ್ದೇಶಕ್ಕೆ. ಇವತ್ತು ನಮ್ಮ ಸಮುದಾಯದಲ್ಲಿ ಯುವವಾಹಿನಿ ಕೆಲಸ ಮಾಡ್ತಾ ಇದೆ. ಇದು ತೋರಿಕೆ ಅಲ್ಲ, ನಾನು ಅನೇಕ ಮುಂಬೈ ಅಂತ ನಗರದಲ್ಲಿ ಉಪನ್ಯಾಸ ಕೊಡುವಾಗ ಕೂಡ ಯುವವಾಹಿನಿ ಉದಾಹರಣೆ ಕೊಟ್ಟಿದ್ದೆ. ಸಂಕಮಾರರು ಯುವವಾಹಿನಿಯನ್ನು ಹೇಗೆ ಅಭಿಮಾನಪೂರ್ವಕವಾಗಿ ಉಲ್ಲೇಖಿಸಿದ್ರು, ಅಂಥ ಅಭಿಮಾನ, ಸದಭಿಮಾನ ನನ್ನೊಳಗೂ ಇದೆ. ಕಾರಣ, ನಮ್ಮವರ ಸಮಸ್ಯೆ ಏನಂತ ಹೇಳಿದರೆ, ಇದು ನಮ್ಮವರಂದರೆ ಬರೀ ಬಿಲ್ಲವ ಸಮುದಾಯಕ್ಕಲ್ಲ, ಹಿಂದೂಗಳ ಸಮಸ್ಯೆ ಏನು ಅಂತ ಹೇಳಿದರೆ, ನಮಗೆ ಒಂದು ಧರ್ಮದ ಭ್ರಾಮಕ ಲೋಕವನ್ನು ಪರಿಚಯಿಸಿಕೊಟ್ಟಿದ್ದಾರೆ. ತೀರ ಭಾವಜೀವಿಗಳಾಗಿ ನಾವು ಬದುಕಿಕೊಂಡು ನಮಗೆ ಸಿಗಬೇಕಾಗಿರುವ ಅನೇಕ ಅವಕಾಶ, ಅನುಕೂಲಗಳಿಂದ ವಂಚಿತರಾಗಿದ್ದೇವೆ. ದೇವರು ಶಿಕ್ಷೆ ಕೊಡ್ತಾರೆ, ದೇವರ ಕೆಲಸ, ತೀರಾ ಸೇವಾ ಮನೋಭಾವನೆ, ತನಗೆ ನ್ಯಾಯವಾಗಿ ಒದಗಬೇಕಾಗಿರುವಂಥ ಅವಕಾಶಗಳನ್ನು ಕೂಡ ಪಡೆದುಕೊಳ್ಳದಂಥ ಔದಾರ್ಯತೆ, ಇವುಗಳಿಂದಲೇ ಎಷ್ಟೋ ಸಲ ನಾವು ಹಿಂದುಳಿದಿದ್ದೇವೋ ಅಂತ ಅನಿಸ್ತದೆ. ಈಗ ಹಾಗೆ ನೋಡಿದರೆ ನಮ್ಮಲ್ಲಿ ಯುವವಾಹಿನಿ, ಮುಖ್ಯವಾಗಿ ಯುವವಾಹಿನಿ ಅಂತ ಸಂಸ್ಥೆ, ಅದು ಕೊಲ್ಯ ಘಟಕದಲ್ಲೂ ಸೇರಿಸಿ ನಾನು ಹೇಳೋದು, ನಮ್ಮ ಜನರನ್ನು ವೈಚಾರಿಕವಾಗಿ ಬೆಳೆಸಿದೆ. ಅದಕ್ಕೆ ನೋಡಿ, ನಾರಾಯಣ ಗುರು ತತ್ವ ಪ್ರಚಾರಕ ಅಂತ ಒಂದು ಪೋಸ್ಟೇ ಉಂಟು ಇದರಲ್ಲಿ, ಹುದ್ದೆ. ಅಥವಾ ಸಾಹಿತ್ಯಕ್ಕೆ ಒಬ್ಬ ಕಾರ್ಯದರ್ಶಿ ಇದ್ದಾನೆ, ಇತರ ಲಲಿತ ಕಲೆಗಳಿಗಿದ್ದಾರೆ, ಶಿಕ್ಷಣಕ್ಕೆ ಒಂದು ಪ್ರತ್ಯೇಕವಾದ ಪೋಸ್ಟ್ ಇದೆ. ಇದು ಒಂದು ವೇಳೆ ನಾನು ಅಂದುಕೊಳ್ಳುವ ಪ್ರಕಾರ ಒಂದು ಯುವವಾಹಿನಿ ಹುಟ್ಟುವುದಕ್ಕಿಂತ ಮೊದಲೇ, ಒಂದು ಶತಮಾನದ ಮೊದಲೇ ಆಗಿದ್ದರೆ ಈ ದಾರುಣತೆ ಬರ್ತಿರ್ಲಿಲ್ವೇನೋ. ತೀರ ಧಾರ್ಮಿಕವಾದದ್ದನ್ನು ಮಾತ್ರ ನಾವು ಗಣನೆಗೆ ತೆಕೊಂಡೆವು. ಸಂಕಮಾರ ಸರ್ ಹೇಳಿದ ಹಾಗೆ ಪ್ರತಿಭಟನೆ ಕಡೆಗೆ ಹೇಗೆ ಗಮನ, ಪ್ರತಿರೋಧ ಒಂದೇ ಜೀವನ ಧ್ಯೇಯ ಅಂತ ಅಂದುಕೊಂಡು ಬಂದಿದ್ದೇವೋ, ಹಾಗೆ ಈ ವೈಚಾರಿಕವಾಗಿ, ಕೌಶಲ್ಯಪರವಾಗಿ, ಕೌಟುಂಬಿಕವಾಗಿ, ಸಾಮಾಜಿಕವಾಗಿ ಸ್ಥಾನಮಾನಗಳಲ್ಲಿ ಎಲ್ಲೆಲ್ಲಿ ದಕ್ಕಬೇಕೋ ಅದೆಲ್ಲ ಅಂಶಗಳನ್ನು ನಾವು ಪರಿಗಣಿಸಿದ್ದರೆ ಇವತ್ತು ಈ ಮಟ್ಟಿಗೆ ಇಳಿತಿರಲಿಲ್ಲ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಎರಡನೇ ವಿಚಾರ, SNDP ಮೂಲಕ ಹೇಗೆ ಕೆಲಸ ಆಯಿತೋ ಅದೇ ರೀತಿ ನಾರಾಯಣ ಧರ್ಮ ಸಂಘವನ್ನು ಅವರು ಸ್ಥಾಪಿಸಿದರು. ಇದು ಇನ್ನೊಂದು ಕ್ರಾಂತಿ, ನನಗೆ ಮೈನವಿರಿಳಿಸುವಂತಹ ಕ್ರಾಂತಿ. ಬಹುಶಃ ಈ ಪೂರ್ವಕಲ್ಪನೆಯ ಪೌರೋಹಿತ್ಯ ವರ್ಗವನ್ನು ಬಿಟ್ಟರೆ ಪೌರೋಹಿತ್ಯಕ್ಕೆ ಎರಡನೇ ಭಾಷ್ಯ ಕೊಟ್ಟದ್ದು ಬಿಲ್ಲವ ಸಮಾಜ. ಅದಕ್ಕೆ ಕಾರಣೀಭೂತರು ನಾರಾಯಣ ಗುರುಗಳು. ಸ್ಪಷ್ಟವಾಗಿ ಇಲ್ಲಿ ನಾನು ಉಲ್ಲೇಖ ಮಾಡ್ತೇನೆ. ನಾವು ಎಷ್ಟೋ ಸಲ ಭ್ರಮೆಯಲ್ಲಿದ್ದುಕೊಂಡೇ ನಮ್ಮ ಅವನತಿಗೆ ನಾವು ಕಾರಣ ಆಗ್ತೇವೆ. ನಾರಾಯಣ ಗುರುಗಳು ಧರ್ಮ ದೀಕ್ಷೆಯನ್ನು ಕೊಟ್ಟದ್ದು ಬಿಲ್ಲವರಿಗೆ ಮಾತ್ರ ಅಲ್ಲ. ಕುಲಾಲ ಸಮುದಾಯದವರಿದ್ದರು, ಮುಂಡಾಲ ಸಮುದಾಯದವರಿದ್ದರು. ಇದು ನಾವು ಎಚ್ಚರದಿಂದ ತಿಳಿದುಕೊಳ್ಬೇಕು. ಧರ್ಮ ದೀಕ್ಷೆಯನ್ನು ಕೊಟ್ಟು 7 ವರ್ಷಗಳ ಕಾಲ ನೋಡಿ, ಈ ಮಕ್ಕಳು ಹೇಗೆ ಕಲಿತರೋ ಅದೇ ರೀತಿಯ ಧಾರ್ಮಿಕ ಶಿಕ್ಷಣ ಕೊಡ್ತಾರೆ ಅವರು. ಶಿಕ್ಷಣದ ಸಂದೇಶದಲ್ಲಿ ಇದು ಒಳಗೊಳ್ಳಬೇಕು. ಧರ್ಮ ಶಿಕ್ಷಣ ಹೇಗಿತ್ತು ಎನ್ನುವುದನ್ನು ನಾವು ಅರಿತುಕೊಳ್ಬೇಕು. 7 ವರ್ಷಗಳ ಕಾಲ ಶಿಕ್ಷಣ ಕೊಡ್ತಾರೆ. ಆ ನಂತರ 2 ಆಯ್ಕೆಗಳಿತ್ತು. ಒಂದು, ಆ ಪಡೆದಂತಹ ಶಿಕ್ಷಾರ್ಥಿಯ ಮನೆಯವರು ಒಪ್ಪಿಕೊಳ್ಬೇಕು, ಶಿಕ್ಷಾರ್ಥಿ ಒಪ್ಪಿಕೊಳ್ಬೇಕು. ಎರಡನೇದು, ನಾರಾಯಣ ಗುರುಗಳು ಒಪ್ಪಿಕೊಳ್ಬೇಕು ಅವನನ್ನು. ನಿನಗೆ ಸನ್ಯಾಸತ್ವ ಅಥವಾ ಪೌರೋಹಿತ್ಯವನ್ನು ಸ್ವೀಕರಿಸುವ ಅಧಿಕಾರ, ಅರ್ಹತೆಗಳಿದೆಯೋ ಗುರುಗಳು ಹೇಳಬೇಕಿತ್ತು. ಇವತ್ತು ನಮ್ಮವರ ಸಮಸ್ಯೆ ಏನಂತ ಹೇಳಿದರೆ, ನಮ್ಮಲ್ಲಿ ಹಿಂದೂಗಳಲ್ಲಿ ಸ್ವಾಮೀಜಿಗಳಾಗುವುದೆಲ್ಲ ಬಹಳ ಸುಲಭ. ಪಟ್ಟಣ ಇವತ್ತು ಹೀಗಿದ್ರೆ ನಾಳೆ ಸ್ವಾಮೀಜಿ ಆಗಿ ಬಿಡ್ಬೋದು.
ಕ್ರೈಸ್ತ ಧರ್ಮದಲ್ಲಿ, ಇಸ್ಲಾಂ ಧರ್ಮದಲ್ಲಿ, ಜೈನ ಧರ್ಮದಲ್ಲಿ, ಬೌದ್ಧ ಧರ್ಮದಲ್ಲಿ, ಇದನ್ನು ನಾನು ಅಗತ್ಯವಾಗಿ ಉಲ್ಲೇಖಿಸಬೇಕು. ಯತಿಗಳಾಗಬೇಕಿದ್ರೆ ಕನಿಷ್ಠ ಇಷ್ಟು ವಿಚಾರಗಳನ್ನು ಕಲೀಲೇಬೇಕೆಂಬ ನಿಯಮ ಇದೆ. ಇವತ್ತಿಗೂ ಇದೆ. ಅದು ಎಲ್ಲೆಂದರಲ್ಲಿ ಸಿಕ್ಕವರಾಗುವಾಗಿಲ್ಲ. ಅದಕ್ಕೊಂದು ಶೈಕ್ಷಣಿಕ ಅರ್ಹತೆ ಬೇಕು, ಕಡ್ಡಾಯವಾಗಿ ಪದವಿ ಪಡೆದಿರಬೇಕು, ಮತ್ತು ಧರ್ಮಜ್ಞಾನವನ್ನು ಈ ರೀತಿ ಅನುಷ್ಠಾನ ಮಾಡಲೇಬೇಕು. ಬಹುಶಃ ಇಲ್ಲಿ ಕೆಲವು ವರ್ಗಗಳಲ್ಲಿತ್ತು, ಉಳಿದ ಹಾಗೆ ಬೇಕಾಬಿಟ್ಟಿಯಾಗಿ ಸ್ವಾಮೀಜಿಗಳಾಗುವಂಥ ಕ್ರಮ, ಪೌರೋಹಿತ್ಯವನ್ನು ಪಡೆಯುವ ಕ್ರಮ ಇತ್ತು. ಆದರೆ ನಾರಾಯಣ ಗುರುಗಳು ಅಲ್ಲಿ ಧರ್ಮ ಶಿಕ್ಷಣಕ್ಕೂ ಒಂದು ಚೌಕಟ್ಟು ಮಾಡಿಕೊಟ್ರು, ಅರ್ಹತೆಯ ಮಾನದಂಡವನ್ನು ನಿರ್ಣಯ ಮಾಡಿಕೊಟ್ರು. ಇದು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕಾಗಿರುವುದು. ಹೇಗೆ ಶಿಕ್ಷಣಕ್ಕೆ ಇನ್ನೊಂದು ಮುಖ ಇತ್ತು ಎನ್ನುವುದನ್ನು ಇವತ್ತು ಅದರ ಪ್ರಸರಣದ ಕೀರ್ತಿ ದ್ಯೋತಕವಾಗಿ ಕುದ್ರೋಳಿ ಸೇರಿದ ಹಾಗೆ ಗರಡಿ ಸೇರಿದಾಗ ಅನೇಕ ಕ್ಷೇತ್ರಗಳಲ್ಲಿ ಬಿಲ್ಲವ ಸಮುದಾಯದ ಶಾಂತಿ ಪುರೋಹಿತರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದೇ ಪ್ರೇರಣೆ ಇಟ್ಟುಕೊಂಡು ಇತರ ಸಮುದಾಯದ ಕುಲ ಪುರೋಹಿತರ ಸಂಖ್ಯೆ ಹೆಚ್ಚಾಗ್ತಾ ಉಂಟು. ಇದನ್ನು ಗಮನಿಸಬೇಕು. ಇದು ಬಹಳ ಮುಖ್ಯವಾದ ಅಂಶ. ಈ ಪ್ರೇರಣೆಯನ್ನಿಟ್ಟುಕೊಂಡು ಮತ್ತು ಅವರಿಗೆ ಅವಕಾಶಗಳು ಹೆಚ್ಚಾಗ್ತುಂಟು. ಒಂದು ಕಾಲದಲ್ಲಿ ನಿರ್ದಿಷ್ಟ ವರ್ಗದವರು ಮಾತ್ರ ಬಂದರೆ ಪೂಜೆ ಅಂತ ಇತ್ತು. ಇಲ್ಲ, ನಮ್ಮವರು ಮಾಡಿದರೂ ಅದು ಸಾರ್ಥಕ್ಯ ಎನ್ನುವ ಭಾವನೆ ಪ್ರಸರಣ ಆಗ್ತಾ ಉಂಟು. ಇದು ಒಂದು ಸುಲಕ್ಷಣ ಅಂತಲೇ ನಾನು ಹೇಳಬೇಕು. ಮೂರನೆಯದ್ದು, ಅವರು ಕೊಟ್ಟಂಥ ತ್ರಿಭಾಷಾ ಸೂತ್ರ ಶೈಕ್ಷಣಿಕ ಸಂದರ್ಭದಲ್ಲಿ ಇಲ್ಲಿ ಉಲ್ಲೇಖ ಮಾಡಬೇಕು. ಇವತ್ತು ಈಗಿನ ಸರಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೊಟ್ಟಾಗ, ರಾಷ್ಟ್ರೀಯ ಶಿಕ್ಷಣ ನೀತಿ ನಿಜಕ್ಕೂ ಅದು ಈಗಲ್ಲ, ಯಾವತ್ತೇ ಬರಬೇಕಿತ್ತು. ತುಂಬ ಪ್ರಯೋಗಾತ್ಮಕ, ಪ್ರಾಕ್ಟಿಕಲ್ ಬೇಸ್ಡ್ ಅದು ಶಿಕ್ಷಣವನ್ನು ಒಮ್ಮೆ ಕದಲಿಸಿ ಮತ್ತೆ ಇಟ್ಟಿತು. ನೀತಿ ಆಯೋಗ ತಂದ ಹಾಗೆ ಸರ್ಕಾರ. ಈ ಶಿಕ್ಷಣ ನೀತಿಯ ಒಂದು ದ್ಯೋತಕ ಯಾವುದು ಅಂತ ಹೇಳಿದರೆ ತ್ರೈಭಾಷೆಯ ಆಯ್ಕೆ. 3 ಭಾಷೆ, ತ್ರಿಭಾಷಾ ಸೂತ್ರ, 3 ಲ್ಯಾಂಗ್ವೇಜ್ ಮಾತ್ರ ತೆಕ್ಕೊಳ್ಬೋದು. ಇವತ್ತು ಅದು ಪದವಿ ತರಗತಿಗಳಲ್ಲಿ ಅನುಷ್ಠಾನದಲ್ಲಿದೆ, ನಿಮಗಿದು ಗೊತ್ತಿರಲಿ. ಈ ತ್ರಿಭಾಷಾ ಸೂತ್ರವನ್ನು 2021-22 ಸಂದರ್ಭದಲ್ಲಿ ಘೋಷಣೆ ಮಾಡುವುದಕ್ಕಿಂತ ಮೊದಲೇ ನಾವಿದನ್ನು ಧ್ವನಿ ಎತ್ತಿ ಹೇಳಬೇಕು. ನಾವು ಅಂದುಕೊಳ್ತೇವೆ ಈಗಿನ ಸರ್ಕಾರ ಮಾತ್ರ ಮಾಡಿದ್ದು ಅಲ್ಲ, ಈ ಪೂರ್ವದಲ್ಲೇ ನಾರಾಯಣ ಗುರುಗಳು ತ್ರಿಭಾಷಾ ಸೂತ್ರ ತಂದಿದ್ರು. ಅದರ ಒಂದು ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಯಾವುದದು ತ್ರಿಭಾಷೆಗಳು? ಇವತ್ತು ಇಂಗ್ಲೀಷ್ ಕಡ್ಡಾಯ ಅಲ್ಲ ಶಾಲೆಯಲ್ಲಿ. ಅವರಿಗೆ ಬೇಕಿರುವ 3 ಭಾಷೆಯನ್ನು ತಗೊಳ್ಬೋದು. ತುಳು, ಕೊಂಕಣಿ, ಕನ್ನಡ ತಗೊಂಡ ಮಕ್ಕಳಿದ್ದಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ತುಳುವನ್ನು ಶಾಲೆಯಲ್ಲಿ ಕಲೀಲಿಕ್ಕೆ ಸಾಧ್ಯ ಉಂಟು ಇವತ್ತು. ಅದು ಒಳ್ಳೆಯ ಲಕ್ಷಣ, ಮೆಚ್ಚತಕ್ಕದ್ದೇ. ನಾರಾಯಣ ಗುರುಗಳಲ್ಲಿ ಕೊಟ್ಟ ತ್ರಿಭಾಷೆ ಯಾವುದು ಗೊತ್ತೇ? ಮಲಯಾಳಂ ಅಂದರೆ ನಾಡಿನ ಮಣ್ಣಿನ ಭಾಷೆ, ಮಾತೃಭಾಷೆ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ರು ಎನ್ನುವುದಕ್ಕೆ ಇದು ಸಾಕ್ಷಿ. ಎರಡನೇದು ಸಂಸ್ಕೃತ. ನಮ್ಮವರು ನಮಗೆ ಎಂಕ್ಲೆಗೆ ದಾಲ ಗೊತ್ತಾ ಪೂಜೆ ಅವಾರೆ ಮಲ್ಪಡಂತ ಹಿಂದೆ ಕುಳಿತದ್ದು ನಾವು. ಕಾರಣ ನಮಗೆ ಸಂಸ್ಕೃತ ಅರ್ಥ ಆಗುವುದಿಲ್ಲ. ನೀವು ಅವರು ಪಡೆದಿರುವ ಅರ್ಹತೆಯನ್ನು ಪಡೆಯಿರಿ, ಆಗ ಆ ಪೂಜೆ ಅರ್ಹತೆಯು ನಿಮ್ಮದಾಗ್ತದೆ ಅಂತ ಅವರು ಹೇಳ್ತಾರೆ. ಸುಮ್ಮನೆ ಅವರಿವರನ್ನು ಟೀಕಿಸಿ ಅವರನ್ನು ಮೆಚ್ಚತಕ್ಕದ್ದು. ಅವರು ಪಡೆದಿರುವಂಥ ಅರ್ಹತೆ, ಅಂಥದ್ದೇ ಅರ್ಹತೆಯನ್ನು ನಾವು ಪಡಿಬೇಕು, ಅಂಥದ್ದೇ ದೇಗುಲಗಳನ್ನು ನಾವು ನಿರ್ಮಿಸಬೇಕು ಎನ್ನುವಂಥ ಸಂದೇಶ ಕೊಟ್ಟು ಅವರು ಸಂಸ್ಕೃತವನ್ನು ಸ್ವತಃ ನಾರಾಯಣ ಗುರುಗಳೇ ಸಂಸ್ಕೃತ ವಿದ್ವಾಂಸರಾಗಿದ್ದರು. ಮೂರನೇದು ಬಹಳ ವಿಶೇಷ. ಸಾಮಾನ್ಯವಾಗಿ ನಮ್ಮಲ್ಲಿ ಹೇಗುಂಟಂತ ಹೇಳಿದರೆ, ಒಂದು ದೈವ ನೇಮ ಕೋಲದಲ್ಲಿ ದೈವ ಒಂದು ಗ್ಯಾರಂಟಿ ನಿಕ್ಕು ಬತ್ತಿನಂಚಿನ ದೋಷ ದುರಿತನ ದೂರ ಮಂತು ಕೊರುವೆ ಅಂತ ಹೇಳಿದರೆ ಗ್ಯಾರಂಟಿ ಎಂಬ ಶಬ್ದವನ್ನು ಹಿಡ್ಕೊಂಡು ಪ್ರತಿಭಟನೆ ಮಾಡುವವರು ನಾವು. ದೈವ ಓಲಿಯೇ ಇಂಗ್ಲೀಷ್ ಬಾತೆರುನಿ ಅಂತ ಹೇಳಿಕೊಂಡು. ಆದರೆ ಈ ಸಾಂಪ್ರದಾಯಿಕತೆಯ ಒಳಗೆ ಇಂಗ್ಲೀಷ್ ಬರಲೇಬಾರದು, ಅದು ಪಾಶ್ಚಾತ್ಯರ ಮುಖವಾಣಿ ಅಂತ ಅಂದುಕೊಂಡ ನಾವು ತಿಳ್ಕೊಳ್ಬೇಕು, ನಾರಾಯಣ ಗುರುಗಳು ಸಂಸ್ಕೃತ ಭೂಯಿಷ್ಠರಾಗಿರುವ ಮಲಯಾಳ ಪ್ರಾಜ್ಞರಾಗಿರುವಂತಹ ಧರ್ಮಗುರುಗಳಾಗಿದ್ದರೂ ಕೂಡ ಇಂಗ್ಲೀಷ್ ವಿದ್ವಾಂಸರಾಗಿದ್ದರು. ಇದು ನಮ್ಮ ಅನೇಕರಿಗೆ ಗೊತ್ತೇ ಇಲ್ಲ. ಇಂಗ್ಲೀಷ್ ವಿದ್ವಾಂಸರಾಗಿದ್ದರು, ಇಂಗ್ಲೀಷಲ್ಲಿ ಕೃತಿ ಬರೀತಾರೆ ಅವರು, ಸಂಸ್ಕೃತದ ವ್ಯಾಖ್ಯಾನಗಳನ್ನು ಬರೀತಾರೆ. ಅನೇಕ ಕಡೆ ಹೋದಾಗ ಇಂಗ್ಲೀಷ್ ಉಪನ್ಯಾಸಗಳನ್ನು ಕೊಟ್ಟ ಉಲ್ಲೇಖಗಳಿವೆ. ಹಾಗಾಗಿ ಇಂಗ್ಲೀಷಿನ ಬಗ್ಗೆ ಅನಗತ್ಯ ಮಡಿವಂತಿಕೆಯನ್ನು ಇಟ್ಟುಕೊಳ್ಳುವ ಬದಲು, ಈಗ ಅನಿವಾರ್ಯ ಇದೆ, ಯಾವತ್ತೂ ನಾವು ಹಾಗೆ ಹೇಳಬಾರದು, ಇಂಗ್ಲೀಷ್ ಕಲಿಬಾರದು, ನಮ್ಮ ಮಕ್ಕಳು ತೀರಾ ಸಾಂಪ್ರದಾಯಿಕವಾಗಿರಲಿ, ಅದು ಆ ಮಕ್ಕಳಿಗೆ ಮಾಡುವ ದ್ರೋಹ ನನ್ನ ಪ್ರಕಾರ. ಕಲಿಬೇಕು, ಲೋಕಜ್ಞಾನ, ಸುವಿಚಾರಗಳ ದಾರೆ ಹರಿಯಲೆಮ್ಮೆಡೆಗೆ, ಬೇರೆ ಬೇರೆ ದಾರಿಯ ಮೂಲಕ ಸುವಿಚಾರಗಳು ಬರಬೇಕು. ಹಾಗಾಗಿ ಎಲ್ಲ ಭಾಷೆಯನ್ನು ಒಂದು ಸಮಾನ ತಟ್ಟಿಯಲ್ಲಿ ಚಿತ್ತದಲ್ಲಿ ನೋಡಿದಂತಹ ಪರಿಕಲ್ಪನೆ ಅದು ತ್ರಿಭಾಷಾ ಸೂತ್ರದ್ದು. ಅದು ಇವತ್ತು ಸರಕಾರ ಆ ಮೂಲಕ ತಂದಾಗ ನಾವು ಧ್ವನಿ ಎತ್ತಿ ಹೇಳಬೇಕು, ನಮ್ಮ ಗುರುಗಳು ಅದನ್ನು ಯಾವತ್ತೇ ಹೇಳಿದ್ದಾರೆ ಅಂತ. ನಮ್ಮ ಗುರುಗಳು ಯಾವತ್ತೇ ಹೇಳಿದ್ದಾರೆ. ಮತ್ತು ಸರಕಾರ ನಮ್ಮ ಗುರುಗಳ, ಯಾರಿಗೊತ್ತು, ಈಗಿನ ಸರ್ಕಾರದ ಗೌರವಾನ್ವಿತ ಪ್ರಧಾನಮಂತ್ರಿಗಳೇ ಅಂಥ ಒಂದು ಪ್ರೇರಣೆ ಇರ್ಬೋದೇನೋ. ನಾರಾಯಣ ಗುರುಗಳು ತಂದುಕೊಟ್ಟಂಥ ತ್ರಿಭಾಷಾ ಸೂತ್ರಗಳ ಪರಿಣಾಮ ಪ್ರಭಾವಗಳು ಅವರಿಗೆ ಬಂದಿರಲೂಬಹುದು. ಹಾಗಾಗಿ
ನಮ್ಮ ಗುರುಗಳು ಅಂದು ತಂದಂತಹ ಕಾರ್ಯಯೋಜನೆ, ಶಿಕ್ಷಣ ಯೋಜನೆ ಈಗ ಅನುಷ್ಠಾನ ಆಗ್ತಾ ಇದೆ. ಇದು ಸುವರ್ಣಯುಗ, ಸುವರ್ಣಾವಧಿ, ನಿಜಕ್ಕೂ ಮೆಚ್ಚುವಂಥದ್ದೇ. ಬಂಧುಗಳೇ, ಆ ಮೂಲಕ ಕೊನೆಯ ಆಶಯದ ಒಂದು 2 ನುಡಿಗಳು, ಸಂದೇಶಗಳನ್ನು ತಕ್ಕ ಮಟ್ಟಿಗೆ ನಾನು ಪರಿಚಯ ಮಾಡಿಕೊಟ್ಟೆ. ಈ ಮೂಲಕ ನಾರಾಯಣ ಗುರುಗಳ ಶಿಕ್ಷಣ ಸಂದೇಶ ಮಾಡಬೇಕಾದದ್ದು ಏನನ್ನು? ಶಾಲಾ ಕಾಲೇಜುಗಳ ಸಂಖ್ಯೆ ಹೆಚ್ಚಿಸುವುದು ಅಥವಾ ರ್ಯಾಂಕ್ ಹೋಲ್ಡರ್ಗಳ ಸಂಖ್ಯೆ ಹೆಚ್ಚಿಸುವುದು? ಇದು ನನ್ನೊಳಗಿರುವ ಪ್ರಶ್ನೆ. ನಾನು ಸುಮ್ಮನೆ ನಿಮ್ಮ ಎದುರು ಒಂದು ಪ್ರಶ್ನೆ ಕೇಳ್ತೇನೆ. ನಾನು ಮೊನ್ನೆ ನಾಗೂರಿಯ ಬಿಲ್ಲವ ಸಂಘದಲ್ಲಿ ಉಪನ್ಯಾಸ ಕೊಡುವಾಗ ಈ ಪ್ರಶ್ನೆ ಕೇಳಿದ್ದೆ. ಯಾವತ್ತು SSLC ಮತ್ತು PUC ಫಲಿತಾಂಶದಲ್ಲಿ ದಕ್ಷಿಣ ಕನ್ನಡ ತಪ್ಪಿದರೆ ಉಡುಪಿ ಫಸ್ಟ್. ನಮಗೆಲ್ಲ ಗೊತ್ತಿದೆ, ನಾವು ಚಪ್ಪಾಳೆ ತಟ್ಟಿದ್ದೆ, ಖುಷಿ ಪಟ್ಟದ್ದೇ, ನಮ್ಮ ಪೇಪರ್ಗಳು ಕೆಲವು ಪುಟಗಳನ್ನು ಅದಕ್ಕೆ ಮೀಸಲಿಟ್ಟದ್ದೇ. ನನ್ನ ಏಕೈಕ ಪ್ರಶ್ನೆ, ಈ ದಕ್ಷಿಣ ಕನ್ನಡದಿಂದ ಇಷ್ಟೆಲ್ಲ ರ್ಯಾಂಕ್ ಹೋಲ್ಡರ್ ಆಗಿ ಕರ್ನಾಟಕಕ್ಕೆ ಫಸ್ಟ್ ಅಂತ ನೆಗಳ್ತೆಯನ್ನು ಪಡೆದ್ರಲ್ಲ, ಎಲ್ಲಿ ಹೋದ್ರು ಅವರು? ಎಲ್ಲಿ ಹೋದ್ರು ಆ ರ್ಯಾಂಕ್ ಪಡೆದವರಂತ? ನೀವು ಕೆದಕಿ ಹುಡುಕಿ ಹೋದರೆ ಅವರು ಅವರ ಲೈಫಲ್ಲಿ ಸೆಟಲ್ ಆಗಿರ್ತಾರೆ ಅಷ್ಟೇ, ಸಮಾಜಕ್ಕೆ ಕಿಂಚಿತ್ತನ್ನು ಕೊಡದೆ. ಭಾಳ ಆತಂಕದಿಂದ ಹೇಳುವಂಥ ಮಾತು, ಏನೂ ಸಾಧಿಸಿರುವುದಿಲ್ಲ. ನಾನು ಆ ಮೂಲಕ ಏನು ಹೇಳ್ತೇನೆ, ಒಬ್ಬ ಮಾಸ್ಟರಾಗಿ ಹೇಳ್ತೇನೆ, ಬರಿಯ ಅಂಕ ಏನನ್ನು ಕೊಡುವುದಿಲ್ಲ. ನನ್ನನ್ನಿವತ್ತು ಸಂಕಮಾರ ಸರನ್ನು ಇವತ್ತು ಲೋಕಮಾನ್ಯರನ್ನಾಗಿ ಮಾಡಿದೆ, ಸಮಾಜ ಒಪ್ಪಿದೆ ಅಂತ ಹೇಳಿದರೆ ಅವರ ಬರೀ ಅಂಕಗಳಿಂದಲ್ಲ. ನೀವು ಈ ಅಂಕೇತರವಾದ, ಪಠ್ಯೇತರವಾದ ಏನಾದರೂ ಒಂದು ಶಕ್ತಿಯನ್ನು ಪಡೆದಿರಬೇಕು. ಅದಕ್ಕಿಂತಲೂ ಮುಖ್ಯವಾಗಿ ಬದುಕಿಗೊಂದು ಚೌಕಟ್ಟನ್ನು ಪಡೆದಿರಬೇಕು. ಅದಕ್ಕೆ ಸಂಸ್ಕಾರ ಅಂತ ಹೆಸರು. ಬಹುಶಃ ಈ ಮಕ್ಕಳು ನಮ್ಮ ಕಾಲವನ್ನು ನಾವು ಜಿಗುಪ್ಸೆಯಿಂದ, ಸಿನಿಕತನದಿಂದ ಕಳೆಯುವಂತಾಗಿದೆ ಬಿಡಿ, ಆದರೂ ಆಶಾವಾದಗಳಿವೆ. ಈ ಮಕ್ಕಳು ಮುಂದಕ್ಕೆ ಬೆಳೆಯುವ ಕಾಲಕ್ಕೆ ಈ ತೊಕ್ಕೋಟು, ಈ ಕೊಲ್ಯ, ಈ ಕಣ್ಣೀರು ತೋಟ, ಈ ಬೀರಿ ಆ ಮಟ್ಟಿಗೆ ದಾರಿ ತಪ್ಪಲಿಕ್ಕಿಲ್ಲ ಎನ್ನುವ ಧೈರ್ಯ ನನಗಿದೆ. ಆ ಮಟ್ಟಿಗೆ ದಾರಿ ತಪ್ಪಲಿಕ್ಕಿಲ್ಲ. ಎಲ್ಲೋ ಒಂದು ಸಣ್ಣ ಕೆಲಸಕ್ಕೆ, ಕೆಟ್ಟ ಕೆಲಸಕ್ಕೆ ಹೋಗುವಾಗ ಕೂಡ ಅಂತರ್ಧ್ವನಿ ಒಂದು ಬಡಿದು ಎಚ್ಚರಿಸಬಹುದೇನೋ, ಚುಚ್ಚಬಹುದೇನೋ, ಆನಿ ಕೊಲ್ಯ ಕ್ಲಾಸ್, ನಾರಾಯಣ ಗುರು ಮಂದಿರ ಚುಚ್ಚಬಹುದು. ಅದೇ ಬೇಕಿರುವುದಂತ. ಸ್ವಜಾಗೃತಿ ಬೇಕು ನಮ್ಮಲ್ಲಿ, ಸ್ವಜಾಗೃತಿ. ನಾರಾಯಣ ಗುರು 1000 ಸಲ ಹೇಳಿದರು, ನೋಡಪ್ಪ ನೀವು ಹಾಗೆ ಮಾಡಬೇಡಿ. ಹಾಗೆಲ್ಲ ಹೇಳಿದಾಗ ಕೂಡ ನಮ್ಮ ಜನ ಮತ್ತೆ ಹಾಗೆ ಮಾಡಿದ್ದು. ಮದ್ಯದ ಬಗ್ಗೆ ಹೇಳಿದರು ಅವರು, ಕುಡಿತದ ಚಟದ ಬಗ್ಗೆ. ನೀವು ಹಾಳಾಗ್ತೀರಿ, ನಮ್ಮ ಸಮಾಜ ಅಥವಾ ಇತರರು ದೇವಸ್ಥಾನದ ಒಳಗೆ ಏಕೆ ಬಿಡಲಿಲ್ಲ ನಮ್ಮನ್ನು? ನಾವು ಬಂದವರೆಲ್ಲ ಹಾಗೆ ಇದ್ದೆವು, ಮುಕ್ಕಾಲು ಕಾಲಿನಲ್ಲಿ ನಿಂತುಕೊಂಡೆ. ನಾವು ಹಾಗಿದ್ದೆವು, ನಾವು ಕಾರಣೀಭೂತರು. ಸುಮ್ಮನೆ ಇನ್ನೊಂದು ವರ್ಗವನ್ನು ದೂರಿ ಪ್ರಯೋಜನ ಇಲ್ಲ. ನಾವು ಹಾಗಿದ್ದೆವು. ನಾವು ಮೊದಲು ಶುಚಿರ್ಭೂತರಾಗೋಣ, ನಾವು ಮೊದಲು ಸಂಸ್ಕಾರವಂತರಾಗೋಣ, ಭಾಷಾಜ್ಞಾನವನ್ನು ಪಡೆಯೋಣ, ಆರಾಧನೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಅರ್ಹತೆಯನ್ನು ಪಡೆಯೋಣ. ಆಗ ನಿಮಗೂ ದೇಗುಲದ ಒಳಗೆ ಪ್ರವೇಶವೋ ಅಥವಾ ಪೂಜಾ ಅರ್ಹತೆಯೋ ಸಿಗ್ತದೆ. ಇವತ್ತು ಅವಕಾಶಗಳುಂಟು, ನಾವೆಷ್ಟು ಮಂದಿ ಪಡೆಯುತ್ತಿದ್ದೇವೆ? ಒಂದು ಕಾಲದಲ್ಲಿ ಕಾದ ಸೀಸವನ್ನು ಹಾಕ್ತಿದ್ದರಂತೆ, ಶ್ಲೋಕ ಹೇಳಿದರೆ ಕೇಳಿದರೂ ಕೂಡ. ಈಗ ಅವಕಾಶಗಳುಂಟು, ನಾವು ಎಷ್ಟು ಮಂದಿ ಕಲಿತೇವೆ? ಹಾಗಾಗಿ ಇನ್ನೊಬ್ಬರನ್ನು ದೂರಿ ಏನು ಪ್ರಯೋಜನ ಇಲ್ಲ. ಈ ಆಂಗ್ಲ ಮಾಧ್ಯಮದಲ್ಲಿ ಕಲಿಯುವ ನಮಗೆ ತನ್ನಿಂತಾನೇ ಇಂಗ್ಲಿಷ್ಮಯವಾದ ಸಂಸ್ಕೃತಿ ಮೈಗೂಡುತ್ತಾ ಬರ್ತದೆ. ಭಾಷೆಗೂ ಸಂಸ್ಕೃತಿಗೂ ಬಹಳ ನಿಕಟವಾದ ಸಂಬಂಧ ಇದೆ. ಈ ಅಪಾಯ ಎದುರಿಸಿರುವಾಗ ನಮಗೆ ಮನೆಯಲ್ಲಿರುವಂಥ ತಂದೆ ತಾಯಿಗಳು ವೇಸ್ಟಾಗಿ, ಒಂದು ಕಾಲದ ಸತ್ಯದಾಗೆ, ತರಗತಿಯಲ್ಲಿ ಪಾಠ ಮಾಡುವ ಶಿಕ್ಷಕರು ಸಂಬಳಕ್ಕೋಸ್ಕರ ಮಾತ್ರ ದುಡಿಯುವವರ ಹಾಗೆ, ಇಂತಹ ಜಾತಿ ಸಂಘಟನೆಯೋ ಧಾರ್ಮಿಕ ಕ್ಷೇತ್ರಗಳು ಸುಮ್ಮನೆ ಕೆಲಸ ಇಲ್ಲದ ಅವರು ಬಂದು ಸೇರುವ ಸ್ಥಳದ ಹಾಗೆ, ಭಜನೆ ಮಾಡುವ ಅನೇಕರು ಬಾಯಿ ಚಪಲವನ್ನು ತೀರಿಸಿಕೊಳ್ಳಿಕ್ಕೆ ಬರುವವರ ಹಾಗೆ ಇಂದಿನ ಮಕ್ಕಳಿಗೆ ಕಾಣ್ತಾ ಇದ್ದಾರೆ. ಇದು ತಪ್ಪಬೇಕಿದ್ರೆ ನಮಗೆ ಶಾಲೇತರವಾದ ಒಂದು ಶಿಕ್ಷಣದ ಅಗತ್ಯ ಈಗ ತುರ್ತಾಗಿದೆ. ಇಲ್ಲದಿದ್ದರೆ ಕೈ ತಪ್ಪಿ ಹೋಗುವ ಪಾರಿವಾಳಗಳನ್ನು ನೋಡಿ ಕಣ್ಣು ತುಂಬಿಕೊಳ್ಳುವಂತಹ ಸಾಲಿನಲ್ಲಿ ನಾವು ಸೇರಿಕೊಳ್ತೇವೆ. ಅದಕ್ಕೋಸ್ಕರ ಇನ್ನು ಮುಂದಕ್ಕಾದರೂ ಅಂತಹ ಸಂಸ್ಕಾರವನ್ನು ಬೆಳೆಸೋಣ. ನಾರಾಯಣ ಗುರುಗಳು ಹೇಳಿದಂತಹ ಬಹಳ ಸುಶಾಂತವಾಗಿರುವ ಪರಿಸರದ ಮಂದಿರ ದೇಗುಲಗಳ ಕಲ್ಪನೆ ಸಾಕ್ಷಾತ್ಕಾರ ಆಗಲಿ. ಬಹುಶಃ ಸಂಕಮಾರರು ಹೇಳಿದ ಹಾಗೆ ಅವರು ಹೇಳಿದ್ದೇ ಇದು, ಪ್ರತಿಯೊಬ್ಬರಿಗೂ ವೇದಾಧ್ಯಯನ ಧರ್ಮ ಶಿಕ್ಷಣ ಸಿಗಬೇಕು ಅಂತ. ನಮ್ಮ ಮಂದಿರದಲ್ಲಿ ಈ ಹಾಲ್ ಇಷ್ಟು ವಿಸ್ತಾರ ಆಗಿದ್ರೂ ಕೂಡ ಗುರುಗಳ ವಿಗ್ರಹದ ಎದುರೇ ಶಿಕ್ಷಣ ಕೊಡೋದೇಕೆ ಅಂತ ಹೇಳಿದರೆ ಅವರು ದಿನನಿತ್ಯ ನೋಡಬೇಕು, ಮತ್ತು ನಾವು ಗುರುಗಳನ್ನು ದಿನನಿತ್ಯ ನೋಡಬೇಕು. ಅವರು ಹೇಳಿದ್ದಾರೆ ಪ್ರತಿಯೊಬ್ಬರೂ ಧರ್ಮ ಶಿಕ್ಷಣ ಪಡೆಯುವಂತಾಗಬೇಕು. ನಮ್ಮ ಮಂದಿರದಲ್ಲಿ ಅದು ಸಾಧ್ಯ ಆಗಿದೆ ಹಿರಿಯರ ಪ್ರೇರಣೆಯಿಂದ.
ಹಾಗಾಗಿ ಆ ಸಾರ್ಥಕ್ಯ ನಮಗಿದೆ. ಅದು ಇನ್ನೂ ಬಹಳ ವಿಪುಲವಾಗಿ ಬೆಳೆಯುವಂತಹ ಅವಕಾಶ ಬೇಕಾಗಿದೆ ಮತ್ತು ಅಂತಹ ಅನುಕೂಲ ಇಲ್ಲಿ ಮಾಡಿಕೊಡ್ತಾರೆಂಬ ಒಂದು ಪ್ರೀತಿ ಕೂಡ ಈ ಸಂದರ್ಭದಲ್ಲಿ ಸ್ಮರಣೀಯ. ಇನ್ನು ಒಂದು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ಬೋದು ಈ ಮಂದಿರದವರ ಹತ್ರ. ನನ್ನ ಕನಸಿದು ಸಂಕಮರ ಸರ್, ನಾರಾಯಣ ಗುರುಗಳು ಪ್ರತಿ ಮಂದಿರ ದೇಗುಲಗಳಲ್ಲಿ ಬರುವವರ ಬೌದ್ಧಿಕ ಮಟ್ಟ ಬೆಳವಣಿಗೆಗೆ ಒಂದು ವಾಚನಾಲಯ ಪ್ರಾರಂಭ ಮಾಡಬೇಕು ಅಂತ ಹೇಳಿದರು. ನಾನು ಕೊಲ್ಯ ಸಂಘದವರಲ್ಲಿ ಕರಮುಗಿದು ಕೇಳ್ತೇನೆ, ಇನ್ನು ಮುಂದಿನ ಒಂದು ಬೆಳವಣಿಗೆ ಆಗುವಾಗ, ಇನ್ನು ನಾರಾಯಣ ಗುರುಗಳ ಜಯಂತಿ ಈ ಥರ ಆಗುವಾಗ ಒಂದು ಈ ಹಾಲಿನ ಭಾಳ ವಿಸ್ತಾರವಾದಂತಹ, ಒಂದು ಕಾಲದಲ್ಲಿ ಇಲ್ಲಿ ಸುತ್ತಮುತ್ತ ಹಾಲೇ ಇರಲಿಲ್ಲ, ನಾರಾಯಣ ಗುರು ಮಂದಿರಕ್ಕೆ ಬರಬೇಕಿತ್ತು. ಎಷ್ಟೋ ನಾವು ಸಣ್ಣದಿರುವಾಗ ಇಲ್ಲಿ ಬಂದವರೇ. ಇಷ್ಟು ವಿಸ್ತಾರವಾದ ಸ್ಥಳ ಇದೆ. ಒಂದು ಕಡೆ ಒಂದು ಸಣ್ಣ ಮೂಲೆಯಲ್ಲಾದರೂ ಒಂದು ವಾಚನಾಲಯವನ್ನು ನಾವು ತೆರೆಯೋಣ. ಒಂದು ಪುಸ್ತಕಗಳ ಸಂಗ್ರಹ, ಒಬ್ಬೊಬ್ಬರು ಒಂದು ಎರಡೆರಡು ಪುಸ್ತಕ, ಅಥವಾ ನಾರಾಯಣ ಗುರು ಅಧ್ಯಯನ ಪೀಠದಿಂದಲೋ ಬೇರೆ ಬೇರೆ ಸಂಘ ಸಂಸ್ಥೆಯಿಂದಲೋ ಖಂಡಿತ ಕೊಡ್ತಾರೆ. ಇವತ್ತು ಅನೇಕ ಸಂಸ್ಥೆಗಳು ಮಾಡ್ತಾ ಇದ್ದಾರೆ ಇದನ್ನು. ಖಂಡಿತಕ್ಕೂ ನಾನು ಒಂದು ಭರವಸೆ ನೀಡಬಲ್ಲೆ. ಅಂದು ಸರ್ ಇರು ಪನುವಾರು ಬೊಕ್ಕ ಬುಕ್ಕು ಪೂರ ಧೂಳು ಬತ್ತದು ಬೋಯರೆ ಎಂಕಲ್ ಬೊಕ್ಕಡ ಕ್ಲೀನ್ ಮಲ್ಪರ ಅರೆ ಅಣ್ಣೆರ ಕೊಂಚ ಬೇಲೆ ಹೊಸತ್ತು ಖಂಡಿತ ಅಲ್ಲ. ಆ ಪುಸ್ತಕದ ಚಲನವಲನದ ಕೆಲಸ ನಮ್ಮ ಧರ್ಮ ಶಿಕ್ಷಣ ಮಕ್ಕಳದು. ಜೋಡಿಸಿ ಅವರು ಇಡ್ತಾರೆ, ಜವಾಬ್ದಾರಿ ಅವರೇ ವಹಿಸ್ತಾರೆ, ಓದಲಿಕ್ಕೆ ಅವರೇ ಕೊಂಡೋಗ್ತಾರೆ, ಅವರೇ ಓದ್ತಾರೆ. ಸಾಧ್ಯ ಆದರೆ ತಿಂಗಳಿಗೊಮ್ಮೆ ಅಲ್ಲಿರುವ ಪುಸ್ತಕ ಅವಲೋಕನ ಕಾರ್ಯಕ್ರಮ ಆಗ್ತದೆ. ಓದ್ತಾರೆ, ಅದನ್ನು ಇತರ ಮಕ್ಕಳಿಗೆ ಹಂಚ್ತಾರೆ. 100 ಪುಸ್ತಕ ಸಂಕಮಾರು ಕೊಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಬೇಕೇ ಪ್ರೇರಣೆ. ಹಿರಿಯರ ಹತ್ರ ನನ್ನ ಕಳಕಳಿಯ ವಿನಂತಿ ಎಂದು ಹೇಳಿಕೊಳ್ಳುತ್ತಾ, ಇದು ಶಿಕ್ಷಣ ಸಂದೇಶದ ಒಂದು ಭಾಗವೇ ಈ ವಾಚನಾಲಯ ಎನ್ನುತ್ತಾ, ನಿಮ್ಮ ಸಹಕಾರ ಪ್ರೀತಿ ನಿರಂತರವಾಗಿರಲಿ. ಧರ್ಮ ಶಿಕ್ಷಣ ಕೇಂದ್ರವನ್ನು ನಾವು ಬೆಳೆಸೋಣ. ಇಲ್ಲಿ ಏಕ ಮನಸ್ಸಿನಿಂದ ಕೆಲಸ ಮಾಡುವ ಅನೇಕ ಸಂಸ್ಥೆಗಳು ಇವತ್ತು ಜಂಟಿಯಾಗಿ ಈ ಕಾರ್ಯಕ್ರಮ ಆಯೋಜಿಸಿದೆ. ನಾವು ಆದಷ್ಟು ಈ ಸಂಸ್ಥೆ ಜೊತೆ ಹಿರಿಯರು ಒಪ್ಪಿದ ತಕ್ಷಣ, ಅವರ ಸಭೆಯಲ್ಲಿ ಒಪ್ಪಿದ ತಕ್ಷಣ ಇದು ಪ್ರೇರಣೆ ಆಗ್ತದೆ ಖಂಡಿತ. ನೋಡಿ, ಮಕ್ಕಳೇ ಜಾಸ್ತಿ ಚಪ್ಪಾಳೆ ಬಡಿತಾರೆ, ಅವರಿಗೆ ಬೇಕಿದು. ಏಕೆಂದರೆ ಇವತ್ತು ಸುತ್ತಮುತ್ತ ಬೇರೆ ಸಂಸ್ಥೆಗಳ ಬೇರೆ ಮಳಿಗೆಗಳ ಸಂಖ್ಯೆ ಇದೆ ಹೊರತು, ನೀವು ಸರಿಯಾಗಿ ನೋಡಿದರೆ ಉಳ್ಳಾಳ ಲೈಬ್ರರಿ ಮತ್ತು ಕೋಟೆಕಾರ್ ಒಂದನ್ನು ಬಿಟ್ಟರೆ ಇಲ್ಲಿ ಸುತ್ತಮುತ್ತ ಪುಸ್ತಕದ ಮಳಿಗೆ ಇಲ್ಲ. ನಮಗೊಂದು ಪುಸ್ತಕ ಬೇಕಿದ್ರೆ ಮಂಗಳೂರಿಗೆ ಹೋಗಬೇಕು. ಇಲ್ಲ ಆದರೂ ಒಂದು ರೆಫರೆನ್ಸ್ ಸೆಕ್ಷನ್, ಇಲ್ಲಿ ಯಕ್ಷಗಾನ ತರಗತಿ ಉಂಟು, ಇಲ್ಲಿ ಯೋಗ ತರಗತಿ ಉಂಟು, ಅದಕ್ಕೆಲ್ಲ ಸಂಬಂಧಪಟ್ಟ ಪುಸ್ತಕಗಳು. ಯೋಗ ಮಾಸ್ಟರ್ ಹತ್ರ ಕೇಳಿದರೆ ಯೋಗ ಬೋಡಿತಿನ ಬುಕ್ಕು ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ಒಂದು 10 ತಂದಿಡೋಣ, ಅವ್ರಿಗೂ ಯೂಸ್ ಆಗ್ತದೆ, ಬರುವವರಿಗೂ ಯೂಸ್ ಆಗ್ತದೆ. ಹಾಗಾಗಿ ಈ ಕಳಕಳಿಯನ್ನು ಭಿನ್ನವಿಸಿಕೊಳ್ಳುತ್ತಾ ಈ ಅವಕಾಶವನ್ನು ಮಾಡಿಕೊಟ್ಟ ಎಲ್ಲ ಜಂಟಿ ಸಂಸ್ಥೆಗಳಿಗೂ ಕೂಡ ಹೃದಯವಾದ ವಂದನೆಗಳನ್ನು ಸಲ್ಲಿಸಿ ನನ್ನೆಲ್ಲ ಮಾತುಗಳನ್ನು ಗುರುಚರಣಕ್ಕೆ ಅರ್ಪಣೆ ಮಾಡುತ್ತಿದ್ದೇನೆ. ನಮಸ್ಕಾರ.